ರೈಲು ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿರುವ ಘಟನೆ ಕುಣಿಗಲ್ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಟ್ರೈನ್ ಸ್ವಲ್ಪ ಮುಂದೆ ಸಾಗಿದ್ರೂ ಶಾಕ್ನಿಂದ ಹೊತ್ತಿ ಉರಿಯುವ ಸಾಧ್ಯತೆ ಇತ್ತು. ಸಾವಿರಾರು ಮಂದಿ ಪ್ರಯಾಣಿಕರ ಪ್ರಾಣಕ್ಕೆ ಕುತ್ತು ತರ್ತಾಯಿತು. ಬೆಂಗಳೂರಿನಿಂದ ಹಾಸನಕ್ಕೆ ಹೋಗ್ತಾ ಇದ್ದ ರೈಲಲ್ಲಿ ಸಾವಿರಾರು ಜನ ಪ್ರಯಾಣ ಮಾಡ್ತಾ ಇದ್ರು. ಕುಣಿಗಲ್ ಬಳಿ ರೈಲ್ವೆ ಟ್ರ್ಯಾಕ್ನಲ್ಲಿ ಹೈ ವೋಲ್ಟೇಜ್ ಎಲೆಕ್ಟ್ರಿಕ್ ವೈರ್ ಬಿದ್ದಿತ್ತು. ವಿದ್ಯುತ್ ಲೈನ್ ಕಟ್ ಆಗಿರೋದು ನೋಡಿದ ಚಾಲಕ ತಕ್ಷಣ ಟ್ರೈನ್ ನಿಲ್ಲಿಸಿದ್ದಾರೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ. ಚಾಲಕನ ಕಾರ್ಯಕ್ಕೆ ಪ್ರಯಾಣಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪವರ್ ಲೈನ್ ಅಲ್ವಾ ಕಟ್ಟಾಬಳೈತೆ ಅವ್ರು ಬರೋರ್ಗು ವೆಯ್ಟ್ ಮಾಡಬೇಕು. ಈಗ ನಾನೇನು ಹೇಳಲಿ, ಲೇಟ್ ಆಗುತ್ತೆ. ಆಫೀಸರ್ಸ್ ಬರಬೇಕು. ಲೈನ್ ಅಲ್ವಾ, ಪವರ್ ಲೈನ್ ಅಲ್ವಾ ಕಟ್ಟಾಬಳೈತೆ ಅವ್ರು ಬರೋರ್ಗು ವೆಯ್ಟ್ ಮಾಡಬೇಕು. ಈಗ ನಾನೇನು ಹೇಳಲಿ.